ಶ್ರೀಮತಿ ಶುಭಾ ಕುಲಾಲ್ರವರಿಂದ ಪ್ರಾರ್ಥನೆ. ಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕದಿಪ್ರಿಯಂ ಮಹಾಕಾವ್ಯನಾಟಕದಿಪ್ರಿಯಂ ಮೂಷಿಕವಾಹನಮೋದಕಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಶಿಷ್ಠವಾಮದೇವಾದಿವಂದಿತಂ ಮಹಾಗಣಪತಿಂ. ಎಲ್ರಿಗೂ ನಮಸ್ಕಾರ. ಇವತ್ತು ಅಖಿಲ ಭಾರತ ಗ್ರಾಹಕ ದಿನಾಚರಣೆ ರೈಸಿಂಗ್ ಡೇಯನ್ನು ಆಚರಿಸಿದ್ದೇವೆ. ಸರ್, ಇವತ್ತು 1946 ನಮ್ಮದು ಹೋಮ್ ಗಾಸ್ ಸ್ಟಾರ್ಟ್ ಆಯಿತು ಮುಂಬೈ ಪ್ರಾಂತ್ಯದಲ್ಲಿ. ಅಲ್ಲಿ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ಕೂಡ ನಾವು ರೈಸಿಂಗ್ ಡೇಯನ್ನು ಆಚರಣೆ ಮಾಡ್ತೇವೆ. ಮುಂಬೈಯಲ್ಲಿ ಯಾಕೆ ಸ್ಟಾರ್ಟ್ ಆಯಿತು ಅಂತೇಳಿದ್ರೆ, ಕಾನೂನು ಸುವ್ಯವಸ್ಥೆ ಮತ್ತು ದುಂಬಿ ಗಲಭೆಗಳು ಇನ್ನಿತರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಬೇಕು ಅಂತೇಳಿ ಹೋಮ್ ಗಾಸ್ನ ಅಂದಿನ ಪ್ರಧಾನಮಂತ್ರಿಗಳಾದ ಮೊರಾರ್ಜಿ ಅವರು ಅದನ್ನು ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ಇಲ್ಲೇ ತನಕ ನಮ್ಮ ಕರ್ನಾಟಕದಲ್ಲಿ 1962ರಲ್ಲಿ ಸ್ಟಾರ್ಟ್ ಆಯಿತು. ಒಟ್ಟು ಜನಸಂಖ್ಯೆ ನಮ್ಮ ಹೋಮ್ ಗಾರ್ಡ್ಸ್ ಸ್ಟ್ರೆಂತ್ ಇಡೀ ಕರ್ನಾಟಕದಲ್ಲಿ 25,000 ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ 1,000 ಸಂಖ್ಯೆ ಬಲಗಳಿದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಗೃಹರಕ್ಷಕರು ಕರ್ತವ್ಯ ನಿರ್ವಹಿಸಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಕಮಾಂಡೆಂಟ್ ಅವರು ನಮ್ಮ ಇವತ್ತು ಗೃಹರಕ್ಷಕ ದಿನಾಚರಣೆ ಇದೆ, ತಾವು ಮುಖ್ಯ ಅತಿಥಿಗಳು ಬರಬೇಕು ಅಂತೇಳಿ ಮುಖ್ಯ ಅತಿಥಿಯನ್ನು ಕೋರಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಇವತ್ತು ಗೌರವ ದಿನವನ್ನು ಸ್ವೀಕರಿಸಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಸೋನಾವನೆ ಋಷಿಕೇಶ್ ಭಗವಾನ್ IPS ಜಿಲ್ಲಾ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ಸಮಾಧಿಷ್ಟ ಪರವಾಗಿ ಎಲ್ಲ ಜಿಲ್ಲಾ ಗೃಹರಕ್ಷಕರ ಪರವಾಗಿ ಮತ್ತು ಘಟಕ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಈ ಸಭೆ ಸ್ವಾಗತಿಸ್ತೇನೆ. ಹಾಗೆ ಅದೇ ರೀತಿ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಡಾಕ್ಟರ್ ಮುರಳೀಮೋಹನ್ ಚೂಂತಾರು, ಸಮುದೇಶ್ವರು, ಗೃಹರಕ್ಷಕದಲ್ಲದೆ ಮಂಗಳೂರು ಹಾಗೂ ಸಿವಿಲ್ ಡಿಫೆನ್ಸ್ ಚೀಫ್ ವಾರ್ಡನ್ ಆಗಿರುವಂಥ ಇವತ್ತು ಸಮಾರಂಭದ ಅಧ್ಯಕ್ಷವನ್ನು ವಹಿಸಿದ ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಆಫೀಸ್ ಸೂಪರ್ಡೆಂಟ್ ರತ್ನಾಕರ್ ಅವರು ಹೂಗುಚ್ಛಿತಗೊಳಿಸಬೇಕು ಕೋರ್ತೇನೆ. ಹಾಗೆ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಕಚೇರಿಯ ಸಿಬ್ಬಂದಿಯವರಾದ ನಮ್ಮ FD ಸಲುವಾದ ಅನಿತಾ ಅವರು ಹಾಗೂ ರತ್ನಾಕರ್ ಅವರು ಕಚೇರಿಯ ಸೂಪರ್ಡೆಂಟ್ಗಳ ಕತ್ನಾರಿದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಸಮಾರಂಭ ಆಗಮಿಸಿರುವಂಥ ಎಲ್ಲ 15 ಜಿಲ್ಲೆಯ ಘಟಕಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವತ್ತು ಸಮಾರಂಭದ ಉಪಸ್ಥಿತರಿರುವಂಥ ಎಲ್ಲ ಮಹಿಳಾ ಗೃಹರಕ್ಷಕರು ಮತ್ತು ಗೃಹರಕ್ಷಕರು ಕೂಡ ಹಾಜರಾಗಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಕಚೇರಿಯ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಇವತ್ತು ಸಮಾಜದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಗೃಹರಕ್ಷಕ ದಳದ ಪ್ರಮಾಣ ವಚನ. ನಾನು ಪ್ರಮಾಣ ಮಾಡಿ ಹೇಳುವುದೆಂದರೆ, ಯಾವುದೇ ಸಂದರ್ಭದಲ್ಲಿ ಭಾರತದ ಸಂವಿಧಾನಕ್ಕೆ ಅಂಗವಾಗಿ ನನ್ನ ಕರ್ತವ್ಯ ನಿರ್ಭಯದಿಂದ ನಿಕ್ಷಾರ್ಥಪಾತವಾಗಿ ದಕ್ಷತೆಯಿಂದ ಸಮಾಜದಲ್ಲಿ ಶಾಂತಿ ನೆಲೆಸುವಲ್ಲಿ ಹಾಗೂ ಜನತೆಯ ಪ್ರಾಣ ಮತ್ತು ಆಸ್ತಿಗಳಿಗೆ ರಕ್ಷಣೆ ನೀಡುವಲ್ಲಿ ನನ್ನ ಸಾಕ್ಷಾನುಸಾರ ಶ್ರಮಿಸುತ್ತೇನೆ ಎಂದು ಪ್ರಮಾಣಪೂರ್ವಕವಾಗಿ ಘೋಷಿಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ಅಖಿಲ ಭಾರತ 60ನೆಯ ಗೃಹರಕ್ಷಕ ದಳದ ಉತ್ಥಾನ ದಿನದ ಶುಭಾಶಯಗಳು.
ದಕ್ಷಿಣ ಕನ್ನಡ ಜಿಲ್ಲಾ ಸಮಾದೇಷ್ಟನ ನೆಲೆಯಲ್ಲಿ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇರಿಸಲು ಸಂತೋಷ ಪಡುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹರಕ್ಷಕ ದಳ 1963ರಲ್ಲಿ ಆರಂಭಗೊಂಡು ಡಾಕ್ಟರ್ MV ಶೆಟ್ಟಿ ಅವರು ಪ್ರಥಮ ಜಿಲ್ಲಾ ಕಮಾಂಡೆಂಟ್ ಆಗಿ ಕೆಲಸ ನಿರ್ವಹಿಸಿದ್ದರು. ಆ ಬಳಿಕ ಬಿಂದುಸಾರ ಶೆಟ್ಟಿ, ಡಾಕ್ಟರ್ ಅರೂರ್ ಭಾಸ್ಕರ್ ರಾವ್, ಡಾಕ್ಟರ್ ವಿದ್ಯಾಧರ್ ಶೆಟ್ಟಿ, ಡಾಕ್ಟರ್ ಶಿವಪ್ರಸಾದ್ ರೈ, ಶ್ರೀ ಸುರೇಶ್, ಶ್ರೀ ಧರ್ಮಯ್ಯ, ಶ್ರೀ ಸಿದ್ದರಾಮಪ್ಪ, ಶ್ರೀ ದಿಲೀಪ್, ಶ್ರೀ TP ಶಿವಕುಮಾರ್ ಹೀಗೆ ಹಲವಾರು ಗಣ್ಯರು ಗೌರವಾನ್ವಿತ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ನಾನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು 6/1/2015ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವ ಸಮಾದೇಷ್ಟನಾಗಿ ಕೆಲಸ ನಿರ್ವಹಿಸುತ್ತಿರುತ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000 ಗೃಹರಕ್ಷಕರ ಸಂಖ್ಯಾಬಲವಿದ್ದು ಪ್ರಸ್ತುತ 15 ಘಟಕಗಳು ಮತ್ತು ಅದರಲ್ಲಿ 5 ತಾಲೂಕು ಘಟಕಗಳು ಹಾಗೂ 10 ಉಪ ಘಟಕಗಳು ಕೆಲಸ ನಿರ್ವಹಿಸುತ್ತಿರುತ್ತವೆ. ಪ್ರಸ್ತುತ ಕರಾವಳಿ ಕಾವಲು ಪಡೆ ಹೊರತುಪಡಿಸಿ 828 ಗೃಹರಕ್ಷಕರ ಸಂಖ್ಯಾಬಲವಿರುತ್ತದೆ. ನಾವು ಪೊಲೀಸ್ ಆಯುಕ್ತರ ಜೊತೆಗೆ ಹಾಗೂ ಪೊಲೀಸ್ ಅಧೀಕ್ಷಕರ ಸೂಚನೆಯಂತೆ ಬಕ್ರೀದ್, ಗಣೇಶ ಹಬ್ಬ, ದಸರಾ, ಈದ್ ಮಿಲಾದ್, ಧರ್ಮಸ್ಥಳ ಲಕ್ಷದ್ವೀಪ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಬಂದೋಬಸ್ತ್ ಕರ್ತವ್ಯ ಹೀಗೆ ಎಲ್ಲ ರೀತಿಯ ಜಾತ್ರೆ ಸಮಾರಂಭಗಳಲ್ಲಿ ನಮ್ಮ ಗೃಹರಕ್ಷಕರು ನಿಷ್ಕಾಮ ಸೇವೆ ಸಲ್ಲಿಸಿರುತ್ತಾರೆ. ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಪ್ರವಾಹ ರಕ್ಷಣಾ ಕರ್ತವ್ಯಕ್ಕೆ ಮಂಗಳೂರಿನ ಬೀಚುಗಳಲ್ಲಿ ಸಹ ಬೀಚ್ ಗಾರ್ಡ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ವಿವಿಧ ರೀತಿಯ ತರಬೇತಿಗಳನ್ನು ನಮ್ಮ ಗೃಹರಕ್ಷಕ ಮತ್ತು ಪೌರರಕ್ಷಣಾ ಅಕಾಡೆಮಿ ಬೆಂಗಳೂರು ಇಲ್ಲಿ ನಮ್ಮ ಗೃಹರಕ್ಷಕರು ಪಡೆದಿರುತ್ತಾರೆ. ಗೃಹರಕ್ಷಕರನ್ನು ಸಾಕಷ್ಟು ಕ್ರಿಯಾಶೀಲರಾಗಿ ಮತ್ತು ಜೀವರಕ್ಷಕರಾಗಿ ಮಾಡುವ ಉದ್ದೇಶದಿಂದ ಬೇರೆ ಬೇರೆ ರೀತಿಯ ಪ್ರಥಮ ಚಿಕಿತ್ಸೆ, ಅಗ್ನಿಶಮನ ತರಬೇತಿ, ನಿಸ್ತಂತು ಚಾಲನಾ ತರಬೇತಿ, ಪುನರ್ಮನನ ತರಬೇತಿ ಹಾಗೂ ಎಲ್ಲ ರೀತಿಯ ತರಬೇತಿಗಳಿಗೆ ನಮ್ಮ ಗೃಹರಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ. ಕಳೆದ ವರ್ಷ ನಮ್ಮ ಮಂಗಳೂರು ಘಟಕದ ಘಟಕಾಧಿಕಾರಿ ಶ್ರೀ ಮಾರ್ಕ್ ಶೇರ್ ಮತ್ತು ಬೆಳ್ತಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ಜಯಾನಂದ್ ಅವರು 2021ನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಈ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಹಾಗೆಯೇ ನಮ್ಮ ಎಲ್ಲ 15 ಘಟಕದ ಹೆಚ್ಚಿನ 20 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ ಎಲ್ಲ ಹಿರಿಯ ಗೃಹರಕ್ಷಕರನ್ನು ನಾವು ಗುರುತಿಸಿ ಗೌರವಿಸಿರುತ್ತೇವೆ. ಶ್ರೀ ಉದಯಶಂಕರ್ ಕಡಬ ಘಟಕ, ಶ್ರೀ ಪ್ರಭಾಕರ್, ಶ್ರೀ ರಾಮಚಂದ್ರ, ಶ್ರೀ ನಾರಾಯಣ ಮಡಿಯಾಣಿ ಬೆಳ್ಳಾರೆ ಘಟಕ ಅವರನ್ನು ನಾವು ಗುರುತಿಸಿರುತ್ತೇವೆ. ಮಹಿಳಾ ದಿನಾಚರಣೆ ಅಂಗವಾಗಿ ಶ್ರೀಮತಿ ಆಶಾ, ಶ್ರೀಮತಿ ಮಮತಾ, ಶ್ರೀಮತಿ ರತ್ನ ಇವರನ್ನು ಮತ್ತು ಬೆಳ್ಳಾರೆ ಘಟಕದ ಶ್ರೀಮತಿ ಅಶ್ವಿನಿ ಕುಂಟಿಕಾನ್ ಇವರನ್ನು ಸನ್ಮಾನ ಮಾಡಿರುತ್ತೇವೆ. ಅದೇ ರೀತಿ ದಸರಾ ಹಬ್ಬದ ಪ್ರಯುಕ್ತ 9 ಗೃಹರಕ್ಷಕಿಯರನ್ನು ನಾವು ಗುರುತಿಸಿ ಗೌರವಿಸಿರುತ್ತೇವೆ. ಇನ್ನೊಂದು ನೋವಿನ ವಿಚಾರ, 2022ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಗೃಹರಕ್ಷಕರು ಮೃತ ಹೊಂದಿರುತ್ತಾರೆ. 4/2/2022ರಂದು ವಿಟ್ಲ ಘಟಕದ ಗೃಹರಕ್ಷಕರಾದ ಪ್ರಕಾಶ್ ಅವರು ಅಪಘಾತದಿಂದ ಮೃತ ಹೊಂದಿರುತ್ತಾರೆ. 16/2/2022ರಂದು ಸುರತ್ಕಲ್ ಘಟಕದ ಮನೋಹರ್ ಅವರು ಅನಾರೋಗ್ಯದ ಕಾರಣದಿಂದ ಮೃತ ಹೊಂದಿರುತ್ತಾರೆ. ಇವರ ಕುಟುಂಬಕ್ಕೆ ಸಾವಿನ ನೋವನ್ನು ಸಹಿಸುವ ಶಕ್ತಿ ನೀಡಲಿ, ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಮಗದೊಮ್ಮೆ ಮನದಾಳದಿಂದ ಹಾರೈಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಗೃಹರಕ್ಷಕ ದಳ ಹಲವಾರು ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ. ತಮಗೆ ಬರುವಂತಹ ಬಂದೋಬಸ್ತ್ ಡ್ಯೂಟಿ ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸುವಂಥ ಕೆಲಸ, ಅದರ ಜೊತೆಗೆ ನಿಷ್ಕಾಮ ಸೇವೆಯೇ ಪರಮ ಗುರಿ ಎಂಬ ಉದ್ದೇಶದಿಂದ ಧ್ಯೇಯವಾಕ್ಯದೊಂದಿಗೆ ನಾವು ಕೆಲಸ ನಿರ್ವಹಿಸಿರುತ್ತೇವೆ. ಅದರ ಜೊತೆಗೆ ಬೀಚ್ ಕ್ಲೀನಿಂಗ್ ಇರಬಹುದು ಅಥವಾ ಬೇರೆ ಬೇರೆ ಸ್ವಚ್ಛತಾ ಅಭಿಯಾನಗಳಿರ್ಬೋದು, ಗೃಹರಕ್ಷಕರ ಕುಟುಂಬಕ್ಕೆ ನೆರವು ನೀಡುವಂಥದ್ದು, ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನಮ್ಮ ಗೃಹರಕ್ಷಕರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾರೆ. ಅದೇ ರೀತಿ ವನ ಮಹೋತ್ಸವ, ಸ್ವಾತಂತ್ರ್ಯೋತ್ಸವ, ಬೇರೆ ಬೇರೆ ರೀತಿಯ ಗಿಡ ನೆಡುವ ಕಾರ್ಯಕ್ರಮ, ಹಲವಾರು ಗೃಹರಕ್ಷಕರ ಕ್ಷೇಮಾಭಿವೃದ್ಧಿಯಿಂದ ನೀಡಲಾದ ನಿಧಿಗಳನ್ನು ನಾವು ನೀಡಿರುತ್ತೇವೆ. ಮೃತ ಹೊಂದಿದ ಗಾಯಗೊಂಡ ಗೃಹರಕ್ಷಕರಿಗೂ ತಕ್ಷಣ ಸ್ಪಂದಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸವನ್ನು ನಾವು ಗೃಹರಕ್ಷಕ ದಳ ನಿರಂತರವಾಗಿ ಮಾಡುತ್ತಿರುತ್ತಿದೆ. ಅದೇ ರೀತಿ ವೈದ್ಯಕೀಯ ಶಿಬಿರ, ದಂತಚಿಕಿತ್ಸಾ ಶಿಬಿರ, ಕಣ್ಣು ತಪಾಸಣಾ ಶಿಬಿರ, ಕ್ಯಾನ್ಸರ್ ತಪಾಸಣಾ ಶಿಬಿರ, ಹೀಗೆ ಬೇರೆ ಬೇರೆ ರೀತಿಯ ರಕ್ತದಾನ ಶಿಬಿರ, ಎಲ್ಲ ಶಿಬಿರಗಳನ್ನು ಆಯೋಜಿಸಿ ಗೃಹರಕ್ಷಕರಿಗೆ ಮನೋಧೈರ್ಯ ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ.
ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೇಂದ್ರ ಕಚೇರಿಯಿಂದ ಗೃಹರಕ್ಷಕ ಅಧಿಕಾರಿ ಸಿಬ್ಬಂದಿ ಮತ್ತು ಗೃಹರಕ್ಷಕರ ಮಕ್ಕಳಿಗೆ ಭಾಷಣ, ಪ್ರಬಂಧ, ಸಂಗೀತ, ಚಿತ್ರಕಲೆ ಸ್ಪರ್ಧೆಗಳನ್ನು ಏರ್ಪಡಿಸಿರುತ್ತೇವೆ. ಈ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಗೀತದಲ್ಲಿ ಪ್ರಥಮ ಮತ್ತು ಚಿತ್ರಕಲೆ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಲಭಿಸಿರುತ್ತದೆ. ಇದಲ್ಲದೆ ಕರ್ನಾಟಕ ಬ್ಯಾಂಕ್ನಿಂದ ನೀಡಿದಂತಹ 2.5 ಲಕ್ಷ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್, ಸಾರ್ವಜನಿಕ ಬದ್ಧತಾ ನಿಧಿಯಿಂದ ಒಂದು ಸುಂದರವಾದ ಉದ್ಯಾನವನ್ನು ನಾವು ನಿರ್ಮಿಸಿರುತ್ತೇವೆ. ಅದಲ್ಲದೆ 10 ಲಕ್ಷಗಳ ನಗದನ್ನು ಕರ್ನಾಟಕ ಬ್ಯಾಂಕ್ ನಮಗೆ CSR ಫಂಡಿನಿಂದ ನೀಡಿರುತ್ತದೆ. ಅದನ್ನು ಬಳಸಿಕೊಂಡು ನಮಗೆ ಕಡಬದಲ್ಲಿ ನಮ್ಮದೇ ಆದಂಥ ಜಾಗ ಇದೆ, ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಲು ಸರ್ಕಾರಕ್ಕೆ ಪತ್ರ ಬರೆದಿರ್ತೇವೆ. ಅದು ನಮಗೆ ದೊರಕಿದ ಕೂಡಲೇ ನಾವು ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸುವ ಕೆಲಸವನ್ನು ಆರಂಭಿಸಲಿದ್ದೇವೆ. ಹೀಗೆ ತಮಗೆ ದೊರಕಿದಂತಹ ಸಾಮಾಜಿಕ ಸೇವೆಯ ಜೊತೆಗೆ ಎಲ್ಲ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಸಮಾಜದ ಆರೋಗ್ಯವನ್ನು ಕಾಪಾಡುವ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರ ರಕ್ಷಣಾ ದಳ ನಿರಂತರವಾಗಿ ಮಾಡುತ್ತಿದೆ. 75ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ನಮ್ಮ ಗೃಹ ರಕ್ಷಕ ದಳಕ್ಕೆ ಎಲ್ಲರೂ ಸಮಾಜದ ಬಂಧುಗಳು ಸಹಕಾರ ನೀಡಲಿ ಅಂತ ಕೇಳುತ್ತಾ, ಗೃಹ ರಕ್ಷಕ ದಳ ಸಂಸ್ಥೆ ಒಂದು ನಿಷ್ಕಾಮ ಸೇವೆ ನೀಡುವ ಸಂಸ್ಥೆಯಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹ ರಕ್ಷಕ ದಳಕ್ಕೆ ಜನರು ಸೇರಿ ದೇಶ ಸೇವೆಯಲ್ಲಿ ಭಾಗಿಯಾಗಬೇಕೆಂದು ಸಮಾದೇಷ್ಟನ ನೆಲೆಯಲ್ಲಿ ನಾನು ಅತ್ಯಂತ ವಿನಮ್ರನಾಗಿ ಎಲ್ಲರ ಹತ್ರ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್. ಪಣಂಬೂರು ಘಟಕ ಇವರು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಪಣಂಬೂರು ಘಟಕದ ಗೃಹ ರಕ್ಷಕರಾಗಿದ್ದ 6/11/1984ರಲ್ಲಿ ಗೃಹ ರಕ್ಷಕ ದಳದ ಸದಸ್ಯನಾಗಿ ಸೇರ್ಪಡೆಯಾಗಿ ಮುಖ್ಯ ಅತಿಥಿಗಳು ಸನ್ಮಾನವನ್ನು ಮಾಡಬೇಕಾಗಿ ಕೋರುತ್ತೇನೆ. ಪಣಂಬೂರು. ನೆಕ್ಸ್ಟ್ ಬಂಟ್ವಾಳ ಘಟಕ ಐತಪ್ಪ ಘಟಕಾಧಿಕಾರಿ. ಜಗನ್ನಾಥ ಮೆಟಲ್ ನಂಬರ್ 440 ಪುತ್ತೂರು ಘಟಕ. ಮುಲ್ಕಿ ಘಟಕದ ಪ್ರಭಾರ ಘಟಕಾಧಿಕಾರಿಯಾಗಿದ್ದು 1/3/90 ರೈತ ನಿಷ್ಕಾಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವರು ಸೇವಾ ಅವಧಿಯಲ್ಲಿ ಅನೇಕ ಬಂದೋಬಸ್ತು ಕರ್ತವ್ಯ, ಕವಾಯತು, ಚುನಾವಣಾ ಕರ್ತವ್ಯ, ಪ್ರವಾಹ ರಕ್ಷಣಾ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತಾರೆ. ಇವರಿಗೆ ಮುಖ್ಯ ಅತಿಥಿಗಳು ಸನ್ಮಾನವನ್ನು ಮಾಡಬೇಕಾಗಿ ಕೋರುತ್ತೇನೆ. ನೆಕ್ಸ್ಟ್ ಶ್ರೀ ಐತಪ್ಪ ಇವರು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಬಂಟ್ವಾಳ ಘಟಕದ ಘಟಕಾಧಿಕಾರಿಯಾಗಿದ್ದು 10/4/92ರಲ್ಲಿ ಗೃಹ ರಕ್ಷಕ ದಳದ ಸದಸ್ಯನಾಗಿ ಸೇರ್ಪಡೆಯಾಗಿ 30 ವರ್ಷಗಳಿಂದ ಸ್ವಾರ್ಥ ರಹಿತ ನಿಷ್ಕಾಮ ಸೇವೆಯನ್ನು ಸಲ್ಲಿಸಿರುತ್ತಾ ಬಂದಿರುತ್ತಾರೆ. ಇವರ ಸೇವಾ ಅವಧಿಯಲ್ಲಿ ಅನೇಕ ಬಂದೋಬಸ್ತು ಕರ್ತವ್ಯ, ಕವಾಯತು, ಚುನಾವಣಾ ಕರ್ತವ್ಯ, ಪ್ರವಾಹ ರಕ್ಷಣಾ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತಾರೆ. ಇವರಿಗೆ ಮುಖ್ಯ ಅತಿಥಿಗಳು ಸನ್ಮಾನವನ್ನು ಮಾಡಬೇಕಾಗಿ ಕೋರುತ್ತಾರೆ. ಸೆಕ್ಷನ್ ಲೀಡರ್ ಆಗಿದ್ದು 1/4/2000ರಲ್ಲಿ ಗೃಹ ರಕ್ಷಕ ದಳದ ಸದಸ್ಯನಾಗಿ ಸೇರ್ಪಡೆಯಾಗಿ 22 ವರ್ಷಗಳಿಂದ ಸ್ವಾರ್ಥರಹಿತ ನಿಷ್ಕಾಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವರ ಸೇವಾ ಅವಧಿಯಲ್ಲಿ ಅನೇಕ ಬಂದೋಬಸ್ತು ಕರ್ತವ್ಯ, ಕವಾಯತು, ಚುನಾವಣಾ ಕರ್ತವ್ಯ, ಪ್ರವಾಹ ರಕ್ಷಣಾ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತಾರೆ. ಇವರಿಗೆ ಮುಖ್ಯ ಅತಿಥಿಗಳು ಸನ್ಮಾನವನ್ನು ಮಾಡಬೇಕಾಗಿ ಕೋರುತ್ತೇನೆ. ಶ್ರೀ ಹರಿಶ್ಚಂದ್ರ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸುಬ್ರಹ್ಮಣ್ಯ ಘಟಕ ಪ್ರಭಾರ ಘಟಕಾಧಿಕಾರಿಯಾಗಿದ್ದು 6/12/2008ರಲ್ಲಿ ಗೃಹ ರಕ್ಷಕ ದಳದ ಸದಸ್ಯನಾಗಿ ಸೇರ್ಪಡೆಯಾಗಿ 14 ವರ್ಷಗಳಿಂದ ಸ್ವಾರ್ಥ ರಹಿತ ನಿಷ್ಕಾಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಸೇವಾ ಅವಧಿಯಲ್ಲಿ ಅನೇಕ ಬಂದೋಬಸ್ತು ಕರ್ತವ್ಯ, ಕವಾಯತು, ಚುನಾವಣಾ ಕರ್ತವ್ಯಗಳನ್ನು, ಪ್ರವಾಹ ರಕ್ಷಣಾ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತಾರೆ. ಶ್ರೀ ಸುನೀಲ್ ಕುಮಾರ್ ಮೆಟಲ್ ನಂಬರ್ 2 ಇವರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮಂಗಳೂರು ಘಟಕದ ಸಾರ್ಜೆಂಟ್ ಆಗಿದ್ದು 1/4/2001ರಲ್ಲಿ ಗೃಹ ರಕ್ಷಕ ದಳದ ಸದಸ್ಯನಾಗಿ ಸೇರ್ಪಡೆಯಾಗಿ 21 ವರ್ಷಗಳಿಂದ ಸ್ವಾರ್ಥ ರಹಿತ ನಿಷ್ಕಾಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಕವಾಯತು, ಚುನಾವಣಾ ಕರ್ತವ್ಯ, ಪ್ರವಾಹ ರಕ್ಷಣಾ ಕರ್ತವ್ಯಗಳು ನಿರ್ವಹಿಸಿರುತ್ತಾರೆ. ಇವರಿಗೆ ಮುಖ್ಯ ಅತಿಥಿಗಳಿಂದ ಸನ್ಮಾನವ.
ಮೊದಲನೇದಾಗಿ ಎಲ್ಲರಿಗೂ ಅಖಿಲ ಭಾರತ ಗೃಹರಕ್ಷಕ ದಳ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರುತ್ತೇನೆ. ಮತ್ತು ಇದು ಮೊದಲನೇ ಬಾರಿ ನಾನು ಬಂದಿದ್ದೀನಿ. ಇಲ್ಲಿ ಬಂದ ನಂತರ ಒಂದು ಒಳ್ಳೆಯ ಕಟ್ಟಡ ಇದೆ, ನೀವು ಒಂದು ಪರಿಸರವನ್ನು ಸರಿಯಾಗಿ ಮೇಂಟೈನ್ ಮಾಡಿದ್ದೀರಿ. ಸೊ ಒಂದು ಶಿಸ್ತಿನ ಇಲಾಖೆಯಲ್ಲಿರುವಂಥ ಎಲ್ಲ ಲಕ್ಷಣಗಳನ್ನು ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಅಭಿನಂದನೆಗಳು. ಮತ್ತು ಗೃಹರಕ್ಷಕ ದಳ ಸ್ಟ್ರೆಂತ್ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1000 ಜನ ಇದ್ದಾರೆ. ಮತ್ತು ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಗೃಹರಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 50 ಮತ್ತು ಸಿಟಿಯಲ್ಲಿ 75 ಅಷ್ಟೇ ಜನ, 125 ಜನ ಈಗ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. ಬಟ್ ಅದು ಹೊರತು ಬೇರೆ ಬೇರೆ ಇಲಾಖೆಯಲ್ಲಿ ಸಹ ಗೃಹರಕ್ಷಕ ದಳ ಸಿಬ್ಬಂದಿ ಸೇವೆಯನ್ನು ಸಲ್ಲಿಸ್ತಾರೆ. ಅದು ಒಂದು ತುಂಬ ಮಹತ್ವದ ಕೆಲಸ. ಯಾಕೆಂದರೆ ಏನಾಗುತ್ತೆ, ಒಂದು ಡಿಸಿಪ್ಲಿನ್ ಬರೀ ಪೊಲೀಸ್ ಇಲಾಖೆ ಜೊತೆಲಿ ನಾವು ನೋಡಿದಾಗ, ನಾವು ಹೋಮ್ ಗಾರ್ಡ್ಸ್ ಕೆಲಸ ಮಾಡುವಾಗ ಅದು ಪೊಲೀಸರ ಜೊತೆನೇ ಕೆಲಸ ಮಾಡ್ತಾರೆ. ಅದಕ್ಕೇನು ಯಾವುದು ಕಡಿಮೆ ಅಥವಾ ಇನ್ಫೀರಿಯರ್ ಕ್ವಾಲಿಟಿ ಆ ರೀತಿ ನಾವು ಹೇಳೋಕ್ಕೆ ಆಗಲ್ಲ. ಅದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾವು ಯಾವಾಗಲೂ ನಾವು ಬಂದೋಬಸ್ತ್ ಯಾವುದು ಇರುತ್ತದೆ, ಇಂಪಾರ್ಟೆಂಟ್ ಬಂದೋಬಸ್ತ್ ಆಗಲಿ, ನಾವು ಖಂಡಿತ ಅದನ್ನು ಹೆಚ್ಚಿನ ಸ್ಟ್ರೆಂತ್ ನಾವು ಕೇಳಬೇಕಾದ್ರೆ ಹೋಮ್ ಗಾರ್ಡಿಂದನೇ ಕೇಳ್ತೀವಿ. ಅಷ್ಟು ಒಂದು ರೆಪ್ಯುಟೇಷನ್ ನೀವು ಮೇಂಟೈನ್ ಮಾಡಿದ್ದೀರಿ, ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ ಎಲ್ಲ ಅವರು ಇತಿಹಾಸವನ್ನು ಹೇಳಿದ್ದಾರೆ. ಸೊ 1946 ಗೃಹರಕ್ಷಕ ದಳ ಒಂದು ಮೂಮೆಂಟ್, ಆವಾಗ ಫಸ್ಟ್ ಗೃಹರಕ್ಷಕ ದಳ ಹೋಮ್ ಗಾರ್ಡ್ ಒಂದು ಬೆಟಾಲಿಯನ್ ರೇಸ್ ಆಗಿತ್ತು. ಅದಾದ ನಂತರ ಅವರು ಪೀರಿಯಡ್ ಆಫ್ ಟೈಮ್ ಆಗ್ತಾ ಈಗ ಎಲ್ಲರಿಗೂ ಹೋಮ್ ಗಾರ್ಡ್ ಅಂದರೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಸೊ ಅದರ ಹಿಂದೆ ಸುಮಾರು ಜನ ಪರಿಶ್ರಮ ಪಟ್ಟಿರ್ತಾರೆ, ಒಂದು ಲೆಗಸಿ ಇರುತ್ತದೆ, ಅದನ್ನು ನೀವೆಲ್ಲ ಸರಿಯಾಗಿ ನಿರ್ವಹಿಸಿದಿರಿ. ಮತ್ತು ಇನ್ನು ಮುಂದೆ ಇದೇ ರೀತಿ ಬೇರೆ ಯಾವುದೇ ಸಂದರ್ಭದಲ್ಲಿ ಕೆಲಸ ಮಾಡ್ತಾಯಿರಿ. ಯಾವುದೇ ಸಮಸ್ಯೆ ಇದ್ದಲ್ಲಿ ಪೊಲೀಸ್ ಇಲಾಖೆ ಇರುತ್ತದೆ. ನಾವು ಹೇಳ್ತೀವಿ, ವಿ ಆರ್ ಲೈಕ್ ಹೋಮ್ ಗಾರ್ಡ್ ಜೊತೆ ನಮ್ಮದು ಪರ್ಮನೆಂಟ್ ರಿಲೇಷನ್ ಇದ್ದ ಹಾಗೇನೆ. ನಮ್ಮ ಆಫೀಸರ್ನು ಅಲ್ಲಿ ಡೆಪ್ಯುಟೇಷನಲ್ಲಿ ಹೋಗ್ತಾರೆ, ಅಲ್ಲಿ ಬೆಂಗಳೂರಲ್ಲಿ ಇರ್ತಾರೆ. ಸೊ ನಾವು ಯಾವುದೇ ಸಮಸ್ಯೆ ಬಂದಾಗ ನಿಮ್ಮನ್ನೇ ಕೋರಿಕೊಳ್ತೀವಿ. ಸೊ ಅದೇ ರಿಲೇಷನ್ ಮುಂದುವರಿಯುತ್ತೆ. ಮತ್ತು ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತಾಯಿರಿ. ಯಾವುದೇ ಸಮಸ್ಯೆ ಇದ್ದಲ್ಲಿ ಯು ಹ್ಯಾವ್ ವೆರಿ ರೆಸ್ಪಾಂಡಿಂಗ್ ಹೋಮ್ ಗಾರ್ಡ್ ಕಮಾಂಡೆಂಟ್, ಅವ್ರ ಗಮನಕ್ಕೆ ನೀವು ತರಬಹುದು. ಯಾವುದೇ ಬೇರೆ ವಿಷಯ ಇದ್ದಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಸಹ ನೀವು ವಿಷಯವನ್ನು ರೇಸ್ ಮಾಡಬಹುದು. ನಾವು ಖಂಡಿತ ಸಹಕಾರ ಮಾಡ್ತೀವಿ. ಮತ್ತೊಮ್ಮೆ ಇದು ಹೋಮ್ ಗಾರ್ಡ್ ಡೇ, ರೈಸಿಂಗ್ ಡೇ, ಅದಕ್ಕೆ ಶುಭಾಶಯಗಳನ್ನು ಕೋರುತ್ತಾ ನಾನು 2 ಮಾತನ್ನು ಖಂಡಿಸುತ್ತೇನೆ. ನಮ್ಮ ಗೃಹರಕ್ಷಕರ ಬಗ್ಗೆ ವಿಶೇಷವಾದ ಅಭಿಮಾನ ಮತ್ತು ಕಾಳಜಿಯನ್ನು ಅವರು ಹೊಂದಿರ್ತಾರೆ. ಪ್ರತಿ ಬಾರಿ ಅವರನ್ನು ಮೀಟ್ ಆದಾಗ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಪ್ರತಿ ಸಲನೂ ಕೇಳ್ತಾರೆ. ಅದೇ ರೀತಿ ಅವರ ಪೊಲೀಸ್ ಠಾಣೆಗಳಲ್ಲಿ ನಿಯೋಜಿಸಲ್ಪಟ್ಟಂತಹ ಗೃಹರಕ್ಷಕರ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಗೃಹರಕ್ಷಕರು ಪೊಲೀಸ್ ಇಲಾಖೆಗೆ ಖಂಡಿತವಾಗಿ ಆಭಾರಿಯಾಗಿರ್ತೇವೆ ಸರ್. 60ನೇ ಗೃಹರಕ್ಷಕ ದಳದ ಉತ್ಥಾನ ದಿನಾಚರಣೆಯ ಶುಭಾಶಯಗಳನ್ನು ಮಗದೊಮ್ಮೆ ಎಲ್ಲ ನನ್ನ ನೆಚ್ಚಿನ ಗೃಹರಕ್ಷಕಿಯರಿಗೆ ನಾನು ಮನದಾಳದಿಂದ ಕೋರುತ್ತೇನೆ. ನಾವು ಗೃಹರಕ್ಷಕರು ಅಂದರೆ ಒಂದು ಎಲೆಮರೆಯ ಕಾಯಿ ಇದ್ದಂತೆ. ನಾವು ಯಾವುದೇ ಸಂದರ್ಭಗಳಲ್ಲಿ, ಅದು ನೆರೆ ಇರ್ಬೋದು, ಯಾವುದೇ ನೈಸರ್ಗಿಕ ದುರಂತ ಇರ್ಬೋದು, ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್, ಮಾನವ ನಿರ್ಮಿತ ದುರಂತಗಳಿರ್ಬೋದು, ಜಾತ್ರೆ ಇರ್ಬೋದು, ಯಾರೋ VIP ಬಂದಾಗಿರ್ಬೋದು, ದೊಂಬಿಗಳಿರ್ಬೋದು, ಪ್ರತಿ ಬಾರಿಯೂ ಸಹ ಹೋಮ್ ಗಾರ್ಡ್ಸ್ ಎಲ್ಲದಕ್ಕೂ ಅತಿ ಅಗತ್ಯ. ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ರೀತಿಯ ಕೆಲಸ. ಪ್ರತಿ ಬಾರಿಯೂ ನಮ್ಮನ್ನು ಯಾವುದೇ ಕೆಲಸಕ್ಕೂ ನಮ್ಮನ್ನು ಕರೀತಾರೆ. ಅಷ್ಟೇ ನಮ್ಮ ಗೃಹರಕ್ಷಕರು ಪ್ರಾಮಾಣಿಕವಾಗಿ ನಿಷ್ಕಾಮ ಸೇವೆ ಸಲ್ಲಿಸುತ್ತಾರೆ. ಎಲ್ಲ ಅಧಿಕಾರಿಗಳು ಗುರುತಿಸ್ತಾರೆ. ನಾವು ಮಾಡುವ ಕೆಲಸವನ್ನು ಅವರು ಅಲ್ಲಿ ಗುರುತಿಸಿದರೂ ಸಹ ಮುಂದೆ ಈಗ ತಾನೇ SP ಸರ್ ಅವರು ಹೇಳಿದರು, ನೀವು ನಮ್ಮ ಜೊತೆ ಹೆಗಲು ಕೊಟ್ಟು ಕೆಲಸ ಮಾಡ್ತೀರಾ ಅಂತೇಳಿ. ಅದು ನಮಗೆ ಒಂದು ಸಂತಸದ ವಿಚಾರ. ನಾವು ಯಾವತ್ತೂ ದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸ್ ಇಲಾಖೆಯ ಜೊತೆ, ಜಿಲ್ಲಾಡಳಿತದ ಜೊತೆ ಕೆಲಸ ಮಾಡುತ್ತಿದ್ದೇವೆ, ಇನ್ನು ಮುಂದೆಯೂ ಮಾಡುತ್ತೇವೆ ಅಂತ ಹೇಳಿ ಒಬ್ಬ ಸಮಾದೇಶನ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಮತ್ತು ಪೌರರಕ್ಷಣಾ ಪಡೆಯ ಪರವಾಗಿ ನಾನು ಇವತ್ತು ಮಗದೊಮ್ಮೆ ಪ್ರತಿಜ್ಞೆ ಮಾಡುತ್ತೇನೆ. ಗೃಹರಕ್ಷಕರ ನಿಷ್ಕಾಮ ಸೇವೆ ನಿರಂತರವಾಗಿ ನಡೀತಾ ಇದೆ. 1963ರಿಂದ 63ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದಾಗ ನಮಗೆ ಖಾಕಿ ಯೂನಿಫಾರ್ಮ್ ನೀಡಿ ನಮ್ಮನ್ನು ಹೋಮ್ ಗಾರ್ಡ್ಸ್ ಅಂತೇಳಿ ಒಂದು ಅಧಿಕೃತವಾಗಿ ಗುರುತಿಸಿದರು. ಹಲವಾರು ಮಂದಿ ಗೃಹರಕ್ಷಕ ದಳದ
ಗೃಹರಕ್ಷಕರು ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಸೇವೆ ಮಾಡುತ್ತಾ ಹುತಾತ್ಮರಾಗಿದ್ದಾರೆ. ಕೆಲಸ ನಿರ್ವಹಿಸುವಾಗ ಹುತಾತ್ಮರಾಗಿದ್ದಾರೆ. ಸರ್ಕಾರ ನಮ್ಮ ಸೇವೆಯನ್ನು ಗುರುತಿಸ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಒಂದು ವಿಶೇಷವಾದಂಥ ದಿವಸ. ಕೇಂದ್ರ ಕಚೇರಿಯ ಆದೇಶದಂತೆ ನಾವೆಲ್ಲ ಇವತ್ತು ಗೃಹರಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅದೇ ರೀತಿ 20 ವರ್ಷಕ್ಕಿಂತಲೂ ಜಾಸ್ತಿ ಕೆಲಸ ಮಾಡಿದಂತಹ ಎಲ್ಲ ಗೃಹರಕ್ಷಕರನ್ನು, ಸುಮಾರು 200ಕ್ಕೂ ಹೆಚ್ಚು ಗೃಹರಕ್ಷಕರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಒಂದರಲ್ಲೇ ನಾವು ಗುರುತಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಲವಾರು ಮಂದಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ, ಹಾಗೆ ನಮ್ಮ ಉಪಸಮಾದೇಷ್ಟರು ರಾಷ್ಟ್ರಪತಿಗಳ ಶ್ಲಾಘನೀಯ ಪದಕ ಮತ್ತು ವಿಶಿಷ್ಟ ಪದಕವನ್ನು ಪಡೆದಿರುತ್ತಾರೆ. ಸೊ ಅವರ ಮಾರ್ಗದರ್ಶನ ಹಾಗೂ ಎಲ್ಲ ಘಟಕಾಧಿಕಾರಿಗಳು, ಯಾವುದೇ ಘಟಕಾಧಿಕಾರಿಗಳಿಗೆ ಸಂಬಳ ಇಲ್ಲ, ಗೌರವಧನ ಇಲ್ಲ, ಅವರು ಕೆಲಸ ಮಾಡಿದರೆ ಮಾತ್ರ. 15 ಘಟಕದ ಎಲ್ಲ ಗೃಹರಕ್ಷಕರ ಘಟಕಾಧಿಕಾರಿಗಳು ನಮಗೆ ಒಂದು ರೀತಿಯ ವಜ್ರ ಇದ್ದಂತೆ. ಅವರ ನೇತೃತ್ವದಲ್ಲಿ ನಮಗೆ ಯಾವಾಗ ಬಂದೋಬಸ್ತಿಗೆ ಕೇಳಿದಾಗ ನಾವು ತಕ್ಷಣವೇ ನಮ್ಮ ಘಟಕಾಧಿಕಾರಿಗಳನ್ನು ಸಂಪರ್ಕಿಸಿ ಇಂತಿಷ್ಟು ಹೋಮ್ ಗಾರ್ಡ್ಸ್ಗಳನ್ನು ಕೊಡಿ ಅಂತ ಹೇಳಿದಾಗ ಎಲ್ಲ ಘಟಕಾಧಿಕಾರಿಗಳು ನಮ್ಮನ್ನು ಸ್ಪಂದಿಸುತ್ತಾರೆ ಹಾಗೂ ಸೂಕ್ತವಾದಂಥ ವ್ಯವಸ್ಥೆ ಮಾಡಿ ನಮಗೆ ಗೃಹರಕ್ಷಕರನ್ನು ಒದಗಿಸಿಕೊಡುತ್ತಾರೆ. ನಿಮ್ಮ ಎಲ್ಲ ಸೇವೆಯನ್ನು ನಾವು ಗುರುತಿಸಿದ್ದೇವೆ, ಗೌರವಿಸಿದ್ದೇವೆ. ಮುಂದೆಯೂ ಸಹ ನಿಮ್ಮ ಸಹಕಾರ ನಮಗಿರಲಿ. ನಾವೆಲ್ಲ ಒಟ್ಟು ಸೇರಿ ಒಂದು ಆರೋಗ್ಯಪೂರ್ಣವಾದಂತಹ ಸುದೃಢವಾದಂತಹ ಒಂದು ದೇಶವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ನಿಷ್ಕಾಮ ಸೇವೆಯೇ ಪರಮ ಗುರಿ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಕೆಲಸ ಮಾಡುವ ನಾವು ಮುಂದೆಯೂ ಸಹ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಟೊಂಕ ಕಟ್ಟೋಣ ಅಂತ ಹೇಳುತ್ತಾ ಮಗದೊಮ್ಮೆ ನಿಮಗೆ ಶುಭಾಶಯ ಕೋರುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಋಷಿಕೇಶ್ ಸೋನವನ್ ಭಗವಾನ್ IPS ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಇವರಿಗೆ ಧನ್ಯವಾದಗಳು. ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ನಮ್ಮ ಜಿಲ್ಲೆಯ ಕಮಾಂಡೆಂಟರಾದ ಶ್ರೀ ಮುರಳಿ ಮನೋಹರ್ ಚುಂತಾರ್ ಇವರಿಗೆ ಕೂಡ ಧನ್ಯವಾದಗಳು. ಹಾಗೆ ಶ್ರೀ ಡೆಪ್ಯೂಟಿ ಕಮಾಂಡೆಂಟ್ ಆದ ಶ್ರೀ ರಮೇಶ್ ರವರಿಗೂ ಕೂಡ ಧನ್ಯವಾದಗಳು. ಹಾಗೆ ಜಿಲ್ಲೆಯ ಎಲ್ಲ ಘಟಕಾಧಿಕಾರಿಗಳು, ಕಚೇರಿ ಸಿಬ್ಬಂದಿ, ಹಾಗೆ ಸನ್ಮಾನಗೊಂಡಿರುವ ಗೃಹರಕ್ಷಕರು ಹಾಗೂ ಇವತ್ತು ರಕ್ತದಾನ ಇತ್ತು, ರಕ್ತದಾನ ಮಾಡಿದವರಿಗೂ ಕೂಡ, ಹಾಗೆ ಮಾಧ್ಯಮ ಮಿತ್ರರು, ಹಾಗೆ ನಮಗೆ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.